ಆಕೆ ಪೌರಾಣಿಕ ಹಿನ್ನೆಲೆಯನ್ನ ಹೊಂದಿದ್ದು ಪ್ರಕೃತಿಯ ಸಂರಕ್ಷಣೆಯ ಜೊತೆಗೆ ಅನೇಕ ಜೀವ ಸಂಕುಲಗಳನ್ನು ಸಲುಹಿದ ಇತಿಹಾಸ ಇದೆ. ಹತ್ತಾರು ಗ್ರಾಮಗಳ ಜನರು ಆಕೆಯಿಂದಲೇ ಬದುಕು ಕಟ್ಟಿಕೊಂಡು ಇದುವರೆಗೂ ಜೀವಿಸಿಕೊಂಡು ಬಂದಿದ್ದಾರೆ. ಆದರೆ ಇಂದು ಜನರೇ ಆಕೆಯನ್ನ ದುಸ್ಥಿತಿಗೆ ತಳ್ಳಿದ್ದು ಆಕೆಯ ಕರುಣಾಜನಕ ಕಥೆಯನ್ನ ಜನರ ಮುಂದಿಟ್ಟು ನನ್ನನ್ನು ರಕ್ಷಿಸಿ ಅಂತ ಕೂಕುರಿತಾ ಇದ್ದಾಳೆ. 15 ಹಳ್ಳಿ ಉಳಿಸಿದವಳಿಗೆ ಎದುರಾಯಿತು ಸಂಕಷ್ಟ. ಅನ್ನ ಉಣಿಸಿದವಳ ಒಡಲು ಸೇರಿದ ವಿಷಕಾರಿ ಪದಾರ್ಥ. ಕರುಣಾಜನಕ ಕತೆ ಹೇಳುತ್ತಿದ್ದಾಳೆ ಜೀವನದಿ ನಂದಿನಿ. ಹೀಗೆ ಕಸಕಡ್ಡಿಗಳ ಜೊತೆಗೆ ಕಪ್ಪಾಗಿ ಕಾಣುತ್ತಿರುವ ನಾನು ಯಾರು ಅಂತ ನೀವು ಆಲೋಚಿಸ್ತಾ ಇರಬೇಕಲ್ವಾ? ಒಂದು ಕಾಲದಲ್ಲಿ ಪರಿಶುದ್ಧಳಾಗಿ ಹರಿಯುತ್ತಿದ್ದ ನನ್ನ ಈ ದುಸ್ಥಿತಿಗೆ ನಿಮ್ಮ ಸ್ವಾರ್ಥ ಕಾರಣ ಅಂತ ನಾನು ಹೇಳಲೇಬೇಕಾಗಿದೆ. ಹೌದು, ನನ್ನ ಹೆಸರು ನಂದಿನಿ. ತುಳುನಾಡಿನ ಮಿಜಾರಿನ ಕನಕಬೆಟ್ಟು ನನ್ನ ಜನ್ಮಸ್ಥಳವಾದ್ರೂ ಮುಚ್ಚೂರು, ಕಟೀಲು, ಎಕ್ಕಾರು, ಶಿಬರೂರು, ಸೂರಿಂಜೆ ಸೇರಿದಂತೆ ಹಲವು ಗ್ರಾಮದ ಲಕ್ಷಾಂತರ ಜನರಿಗೆ ನಾನು ಅನ್ನದಾತೆಯಾಗಿದ್ದೆ. ನನ್ನಿಂದಾಗಿ ಅದೆಷ್ಟೋ ಜೀವರಾಶಿಗಳು ಈ ಭೂಮಿ ಮೇಲೆ ಬದುಕು ಕಟ್ಟಿಕೊಂಡಿವೆ. ಸಾವಿರಾರು ಎಕರೆ ಕೃಷಿ ಭೂಮಿಯ ಜೊತೆಗೆ ಮರಗಿಡಗಳನ್ನು ಪೋಷಿಸಿ ನೆಲವನ್ನ ಹಸಿರು ಮಾಡಿದ್ದೆ. ಆದ್ರೆ ಇಷ್ಟೆಲ್ಲ ಕೊಟ್ಟ ನನಗೆ ಇಂದು ನೀವು ಕೊಟ್ಟ ಉಡುಗೊರೆ ಇದು. ಜಾಬಾಲಿ ಮುನಿಗಳ ಶಾಪದಿಂದ ಭೂಮಿಯಲ್ಲಿ ಹುಟ್ಟಿದ ನಾನು ಕಟೀಲು ದುರ್ಗಾಪರಮೇಶ್ವರಿಯ ಕಾಲಪುಡದಲ್ಲಿ ಹರಿದು ಶಾಪ ವಿಮೋಚನೆ ಪಡೆದುಕೊಂಡಿದ್ದೆ. ಪರಿಶುದ್ಧಳಾಗಿ ಹರಿದು ಸಮುದ್ರ ಸೇರುವ ಮೊದಲು ಹತ್ತಾರು ಗ್ರಾಮಗಳ ಜನರ ಬೇಡಿಕೆಗಳನ್ನೂ ಪೂರೈಸಿದ್ದೆ. ಆದ್ರೆ ಈಗ ನನ್ನ ಒಡಲಿಗೆ ವಿಷವನ್ನ ಹರಿಸಿದ ನೀವು ನನ್ನತ್ತ ಯಾರೂ ತಿರುಗಿ ನೋಡದಂತೆ ಮಾಡಿದ್ದೀರಿ. ಸಾಕ್ಷಾತ್ ಪರಶಿವನ ಅವತಾರವಾದ ಧರ್ಮರಸು ಉಳ್ಳಾಯನ ಸ್ಪರ್ಶದಿಂದ ಪಾವಂಜೆಯಿಂದ ಕಂಡೇವು ನಡುವೆ ಹರಿಯುವ ನನ್ನನ್ನ ಕಂಡೇವು ಕರಿಯ ಅಂತ ಕರೆಯಲಾಯಿತು. ಇಲ್ಲಿ ವರ್ಷಕ್ಕೊಂದು ಬಾರಿಯಾದ್ರೂ ಜನರು ನನ್ನ ಬಳಿ ಬಂದು ನನ್ನ ಒಡಲಿನಲ್ಲಿನ ಮೀನುಗಳ ಬೇಟೆಯಾಡಿ ಉಳ್ಳಾಯನ ಸೇವೆ ಮಾಡ್ತಾ ಇದ್ರು. ಆದ್ರೆ ಇಂದು ನನ್ನ ದುರಾವಸ್ಥೆಗೆ ಕಂಡೇವಿನಲ್ಲಿ ಜನರು ನನ್ನತ್ತ ತಿರುಗಿಯೂ ನೋಡದಂತಾಗಿದ್ರೆ ಅದಕ್ಕೆ ಕಾರಣ ನೀವುಗಳು ನನ್ನನ್ನ ಇನ್ನಿಲ್ಲದಂತೆ ಕಲುಷಿತ ಮಾಡಿ ನನ್ನನ್ನ ವಿಷಪೂರಿತಳನ್ನಾಗಿ ಮಾಡಿದ್ದೆ ಇದಕ್ಕೆ ಕಾರಣ. ನೀವು ಇಷ್ಟು ಹೊತ್ತು ಕೇಳಿರುವುದು ತುಳುನಾಡಿನ ಜನರು ಪವಿತ್ರ ಅಂತ ಪೂಜಿಸಿಕೊಂಡು ಬಂದಿದ್ದ ನಂದಿನಿ ನದಿಯ ಕತೆ. ಈಕೆಯ ಈ ನೋವಿನ ಕತೆಗೆ ನಗರದ ಅಭಿವೃದ್ಧಿ ಕಾರಣವಾಗುವುದರ ಜೊತೆಗೆ ನದಿಯ ಬಗ್ಗೆ ಜನರಿಗೆ ಇದ್ದ ಭಾವನಾತ್ಮಕ ಸಂಬಂಧ ಕಡಿಮೆ ಆಗಿರುವುದು ಕಾರಣವಾಗಿದೆ. ಹೌದು, ನೀವು ಇಷ್ಟು ಹೊತ್ತು ಕೇಳಿರುವುದು ತುಳುನಾಡಿನ ಜನರು ಪವಿತ್ರ ಅಂತ ಪೂಜಿಸಿಕೊಂಡು ಬಂದಿದ್ದ ನಂದಿನಿ ನದಿಯ ಕಥೆ. ಈಕೆಯ ಈ ನೋವಿನ ಕತೆಗೆ ನಗರದ ಅಭಿವೃದ್ಧಿ ಕಾರಣವಾಗುವುದರ ಜೊತೆಗೆ ನದಿಯ ಬಗ್ಗೆ ಜನರಿಗೆ ಇದ್ದ ಭಾವನಾತ್ಮಕ ಸಂಬಂಧ ಕಡಿಮೆ ಆಗಿರುವುದು ಕಾರಣವಾಗಿದೆ. ಹೀಗಾಗಿ ನದಿಯ ಮೇಲೆ ಕಾರ್ಪೊರೇಟ್ ಕೈಗಾರಿಕೆಗಳು, ಆಸ್ಪತ್ರೆಗಳು, ಹೋಟೆಲ್ ಉದ್ಯಮಗಳು, ಸ್ಥಳೀಯಾಡಳಿತಗಳು ದಬ್ಬಾಳಿಕೆ ನಡೆಸಿದ್ರೂ ಜನ ಮೌನವಾಗಿ ಕುಳಿತಿದ್ದಾರೆ. ಇದು ನಂದಿನಿ ನದಿಯ ಇಂದಿನ ಕಣ್ಣೀರ ಕತೆಗೆ ಕಾರಣವಾಗಿದೆ. ಚೇಲಾರಿನಲ್ಲಿ ಹರಿಯುವಂಥ ನಂದಿನಿ ನದಿ ಇತಿಹಾಸ ಉಳುವಂಥ ಜಾಗ. ಇಲ್ಲಿ ಕಂಡೇವ ಜಾತ್ರೆ ಇರುವಂಥ ಸಂದರ್ಭದಲ್ಲಿ ಇಲ್ಲಿ 800 ವರ್ಷಕ್ಕಿಂತ ಹೆಚ್ಚು ಇಲ್ಲಿ ಮೀನು ಹಿಡಿಯುವಂಥ ಒಂದು ಸಂಪ್ರದಾಯ ಪದ್ಧತಿ 800 ವರ್ಷಕ್ಕಿಂತ ಹಿಂದೆ ಬಂದಿದೆ. ಈ ಪದ್ಧತಿ ಇವತ್ತು ನಶಿಸಿದೆ. ಯಾಕೆಂದರೆ ಇಲ್ಲಿ ಕೊಳಚು ನೀರಿನ ಪ್ರಮಾಣ ಹೆಚ್ಚಾದ ಕಾರಣ, ಇಲ್ಲಿ STPಯಿಂದ ನೀರು ಇಲ್ಲಿ ಬಿಡುವ ಕಾರಣ, ಈ ನದಿಗೆ ಬಿಡುವ ಕಾರಣ, ಅದೇ ರೀತಿ ಸುರತ್ಕಲ್ಲಿನ ಚೊಕ್ಕಬೆಟ್ಟಿಂದ ಸುರತ್ಕಲ್ ಚೊಕ್ಕಬೆಟ್ಟು ಆಗಿ ರಾಜಕಾಲುವೆಯಿಂದ ಈ ಕೊಳಚು ನೀರು ಇಲ್ಲಿ ಬಂದ ಕಾರಣ ಇಲ್ಲಿ ನೀರು ಮಾಲಿನ್ಯ ಆಗಿ, ನಂದಿನಿ ನೀರು ಮಾಲಿನ್ಯ ಆಗಿ ಸಂಪೂರ್ಣವಾಗಿ ಇದು ಜೀವಜಂತುಗಳಿಗೆ ವಿಷಕಾರಿಯಾದಂಥ ನೀರಾಗಿ ಪರಿಣಾಮವಾಗಿ ಈ ನೀರಿನ ಪರಿಣಾಮ ಕೊಳಚು ಹೋದ ಕಾರಣಕ್ಕೆ ಇಲ್ಲಿ ಮೀನು ಹಿಡಿಯುವಂಥ ಸಂಪ್ರದಾಯ ನಿಂತೋಗಿದೆ. ಧರ್ಮರಸು ಉಳ್ಳಾಯನ ಕ್ಷೇತ್ರದಲ್ಪ ಪವಿತ್ರವಾಯಿನಂಚಿನ ಈ ನಂದಿನಿ ನದಿದ ಹರಿದು ಪೋಪುಂಡ ನಮ್ಮ ಕಂಡೆವುಡು ಮೀನ್ ಪತ್ತು ನಂಚಿನ ಕಾರ್ಯಕ್ರಮ ವರ್ಷಂ ಪ್ರತಿ ಒಂದಿತ್ತನು ಎನ್ನ ಹಿರಿಯ ಕುಲು ಪಂತಿನಲ ನೆನಪುಂಡು ಅಂಚೆನೆ ಎಲ್ಲಿಯಪ್ಪುನಗ ಯಾನ್ಲ ಮೀನ್ ಪತ್ತರೆಗೆ ಬರೋಂದಿತ್ತೆ ಅಂಡ ಇನಿ ದಾದಾತನ ಪಂಡ ಓಲೋ ಒಂಜಿ ಕಡೆಟ್ ನಂಗೆ ಪ್ರಕೃತಿ ಮಾತೆ
ನಂಗೆ ವಿಷನ ಕೊರ್ಪುಜೆರ್ ಅಂಡ ಬುದ್ಧಿವಂತರಾಯಿನ ನಮ್ಮ ಮಾತೈನಿ ಪ್ರಕೃತಿ ಮಾತೆಗೆ ವಿಷ ಕೊರ್ಪಿನಂಚಿನ ಬೇಲೆನ ಮಲ್ತದ ದಯಂದು ಪಂಡ ಈ ಒಂದು ವಿಚಾರನ ಪಂಡ್ರೆ ಬಾರಿ ಬೇಜಾರ ಒಂದುಂಡು. ಇನಿ ನಮ್ಮ ಟ್ರೀಟ್ಮೆಂಟ್ ಸಿವೇಜ್ ನೀರಾದುಪ್ಪು ಗಲೀಜ್ ನೀರಾದುಪ್ಪು ಅವು ಪೂರ ಬತ್ತದ ಬರಿಟುಪ್ಪಿನಂಚಿನ ಖಾಸಗಿ ಆಸ್ಪತ್ರೆ ಆದುಪ್ಪು ಅತ್ತಂಡ ಬಿಲ್ಡಿಂಗ್ಸ್ ಆದುಪ್ಪು ನೆಟ್ಟಿರ್ದು ಬತ್ತಿನಂಚಿನ ಪೂರ ಸಿವೇಜ್ ನೀರು ದಾದ ಉಂಡ ಅವಿನಿ ಪವಿತ್ರವಾಯಿನ ಈ ನಂದಿನಿ ನದಿಕ್ ಸೇರ್ದು ಇನಿ ನಂದಿನಿ ನದಿತ ಸ್ಥಿತಿ ಎಂಚಾತನಂದು ಪಂಡ ನಂಕವೇನು ತೂನಾಗ ಗೊತ್ತಾಪುಂಡು ದಯಂದು ಪಂಡ ಮೀನು ಪತ್ತುನ ಬುಡ್ಲ ಐತ ಬರಿಟ್ ಉಂತುನಂಚಿನ ಪರಿಸ್ಥಿತಿ ಇಜ್ಜಿ ದಯ ಪಂಡ ನೀರು ಆತು ಕಲುಷಿತವಾದ ಉಂಡು. ಜನರ ಇದೇ ನಿರಾಸಕ್ತಿ ಮನೋಭಾವ ಹಂತ ಹಂತವಾಗಿ ನಮ್ಮದೇ ತುಳುನಾಡಿನ ನೆಲ ಜಲ ಸಂಸ್ಕೃತಿಗೆ ಕೊಡಲಿ ಏಟು ನೀಡಲಿದೆ ಅನ್ನೋದನ್ನ ಜನ ಮರೆಯಬಾರದು. ವಿಶೇಷವಾಗಿ ಧಾರ್ಮಿಕ ಆಚರಣೆಯ ಭಾಗವಾಗಿರುವ ಖಂಡಿಕೆ ಧರ್ಮರಸು ಶ್ರೀ ಉಳ್ಳಾಯ ದೈವದ ಮೀನಿನ ಜಾತ್ರೆ ನಿಲ್ಲುವ ಸ್ಥಿತಿ ತಲುಪಿದಾಗಲಾದ್ರೂ ಜನ ಮಾತನಾಡಬೇಕಾಗಿದೆ. ನದಿಯಲ್ಲಿ ಮೀನು ಹಿಡಿಯಲು ನದಿಗೆ ಇಳಿಯುವ ಪರಿಸ್ಥಿತಿ ಇಲ್ಲದ ಕಾರಣ ದೈವದ ಜಾತ್ರೆಯಿಂದ ಜನರು ದೂರ ಉಳಿಯುತ್ತಿದ್ದಾರೆ. ಜಾತ್ರೆ ನಡೆಯದೇ ಇದ್ರೆ ಮುಂದಿನ ತಲೆಮಾರಿನ ಜನರು ಖಂಡಿಕೆ ಧರ್ಮರಸು ಶ್ರೀ ಉಳ್ಳಾಯ ದೈವವನ್ನೇ ಮರೆತು ಬಿಡುವ ಆತಂಕ ಕೂಡ ಇದೆ. ಮೀನುಗಳನ್ನು ಹಿಡಿಯುವ ಮುಖಾಂತರ ಜಾತ್ರೆ ಪ್ರಾರಂಭಗೊಂಡು ಆ ಹಿಡಿದಂಥ ಮೀನನ್ನು ಪ್ರಸಾದ ರೂಪವಾಗಿ ಎಲ್ಲ ಜಾತಿ ಮತ ಭೇದ ಮರೆತು ಜನರು ಸ್ವೀಕರಿಸುವುದು ಇಲ್ಲಿನ ವಿಶೇಷ. ಅನಾದಿ ಕಾಲದಿಂದಲೂ ನಡೆದುಕೊಂಡು ಬಂದಂಥ ಈ ಪದ್ಧತಿ ಈಗ ನಶಿಸಿ ಹೋಗ್ತಾ ಇದೆ. ಕಾರಣ ಈ ನದಿಯಲ್ಲಿ ತ್ಯಾಜ್ಯ ತುಂಬಿ ತುಳುಕುತ್ತಿದೆ. ಹರಿಯುವಂಥ ನದಿ ವಿಷಕಾರವಾಗಿ ಹರಿಯುತ್ತಿದ್ದಾಳೆ. ಇದನ್ನು ನಮಗೆ ಸರಿಪಡಿಸಬೇಕೆಂಬ ಉದ್ದೇಶದಿಂದ ಮುಂದಿನ ಜನಾಂಗಕ್ಕೆ ಮುಂದಿನ ಯುವ ಪೀಳಿಗೆಗೆ ಈ ಹಿಂದೆ ಯಾವ ರೀತಿಯಾಗಿ ವೈಭವಿತವಾಗಿ ಮೀನು ಹಿಡಿಯುವ ಜಾತ್ರೆ ನಡೆಯುತ್ತಿತ್ತೋ ಅದು ಮುಂದುವರಿಬೇಕೆಂಬ ಸದುದ್ದೇಶದಿಂದ ನಾವು ಈ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ನಂದಿನಿ ತುದೆ ಪನ್ಪುನವು ನಮ್ಮ ಅಪ್ಪೆ ಎರ್ಮಲ್ ಜಪ್ಪು ಕಂಡೆ ಒಡೆಪು ಪನ್ಪುನ ಪಾತ್ರ ಉಂಟು. ಆ ಕಂಡೆವುದ ಮೀನು ಪದದು ದುಂಬುದ ಹಿರಿಯರನ್ನ ಕಾಲುದ ಪದಿನ ಇದ ಮುಟ್ಟೋಗು ಕಂಡೆವುದ ತುದೆತ ಮೀನು ಪದದು ಪರಕೆ ಪಂದು ದುಂಬುದ ಹಿರಿಯರ ನಕಲಿಗೆ ಬಲಸ ದೀಪು ನಡೆದು ಪದಿನ ಪ್ರತಿ ಒಂಜಿ ಭಾವನಾತ್ಮಕವಾಯಿನ ಸಂಗತಿ ಅಂಚಿತ್ತಿನ ಆ ನಂದಿನಿದ ಅಪ್ಪೆನ ಉಡಲನು ಇನಿ ಮಾತ ಬುಡುಪುನಂಚಿತ್ತಿನ ನೀರು ತ್ಯಾಜ್ಯ ಪಂಡ ಕುರೆ ನೀರು. ಆ ಕುರೆ ನೀರು ಈ ತುದೇಕ್ಕೆ ಬುಡ್ದು ಇನಿ ಇಡೀ ತುದೆ ಮಲಿನಾತಂದು ಆ ಮಲಿನಾದಿನ ತುದೇನು ಒರಿಪೊಡುಂದಂಡ ಒರಿ ಇರುವೆರೆದು ಒರಿಪರೆಗೆ ಸಾಧ್ಯತೆ ಹೆಚ್ಚಿ ಪ್ರತಿ ಒರಿಲ ಮನಸ್ಸು ಮಲ್ತಂಡ ಖಂಡಿತವಾದಲ ನಂದಿನ ಈ ಉಡಲನು ಒರಿಪರೆನ ಮಾಡೋದ ಸಾಧ್ಯ ಉಂಡು, ತಾಕತ್ತುಂಡು. ಜಿಲ್ಲೆಯಲ್ಲಿ ನೇತ್ರಾವತಿ ತಿರುವು ಯೋಜನೆ ಆರಂಭವಾದಾಗ ಒಗ್ಗಟ್ಟಿನ ಹೋರಾಟ ನಡೀತಾದ್ರೂ ಯೋಜನೆಯನ್ನ ನಿಲ್ಲಿಸಲು ಸಾಧ್ಯವಾಗಿಲ್ಲ. ಆದ್ರೆ ಇಲ್ಲಿ ನದಿ ಇದೆ, ನದಿಯಲ್ಲಿ ನೀರಿನ ಹರಿವೂ ಇದೆ. ನದಿಯಿಂದ ಇಂದಿಗೂ 10 ಗ್ರಾಮದ ಜನ ಪ್ರಯೋಜನ ಪಡೆಯುತ್ತಿದ್ದು ನದಿಯ ಜೊತೆ ಭಾವನಾತ್ಮಕ ಸಂಬಂಧ ಕೂಡ ಇಟ್ಟುಕೊಂಡಿದ್ದಾರೆ. ಹೀಗಾಗಿ ಜೀವನದಿ ನಂದಿನಿಯನ್ನ ಉಳಿಸಲು ಜನರು ಒಗ್ಗಟ್ಟಿನಲ್ಲಿ ಹೋರಾಡಬೇಕಾಗಿದೆ. ಈಗಾಗಲೇ ಇದರ ಬಗ್ಗೆ ಜಾಗೃತಿ ಅಭಿಯಾನ ಆರಂಭವಾಗಿದ್ದು ಇದು ನಮಗಲ್ಲ ಅನ್ನದೇ ಎಲ್ಲರೂ ಅಭಿಯಾನಕ್ಕೆ ಕೈ ಜೋಡಿಸಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ನಮ್ಮ ಕುಡ್ಲ 24x7.